ದರ್ಬೆ ಶುಭ ಬುಕ್ ಸ್ಟೋರ್ ಎದುರುಗಡೆಯ ಮೋದಿನ್ ಕಾಂಪ್ಲೆಕ್ಸ್ನಲ್ಲಿ ಮಹಿಳೆಯರ ಉಡುಪುಗಳ ಮಳಿಗೆ ಫ್ಯಾಷನ್ ತಾರಾ ಜುಲೈ 20ರಂದು ಶುಭಾರಂಭಗೊಂಡಿದೆ. ಮಾಲಕರ ತಾಯಿ ಕೌಸಾರ್ ಬಾನು ರಿಬ್ಬನ್ ಕತ್ತರಿಸುವ ಮೂಲಕ ಮಳಿಗೆ ಉದ್ಘಾಟಿಸಿ ಶುಭ ಹಾರೈಸಿದರು. ಹಲವು ಗಣ್ಯರು ಆಗಮಿಸಿ ಶುಭ ಹಾರೈಸಿದರು. ಫಾಜಿಲ್ ಮಹಮ್ಮದ್, ಸಿರಾಜ್ ಅಹಮದ್, ಆಶೀರ್ವಾದ ಎಂಟರ್ಪ್ರೈಸಸ್ನ ಸುಲ್ತಾನ್, ಇರ್ಫಾನ್ ಮಹಮ್ಮದ್, ಜಾಹಿರ್ ಅಹಮದ್, ನಾಸಿರ್ ಪಡೀಲ್ ಉಪಸ್ಥಿತರಿದ್ದರು. ಸಂಸ್ಥೆಯ ಮಾಲಕರಾದ ಶೇಖ್ ಸಲ್ಮಾನ್ ಅತಿಥಿಗಳನ್ನು ಸ್ವಾಗತಿಸಿ ಮಾತನಾಡಿ, ಮುತ್ತಿನ ನಗರ ಪುತ್ತೂರಿನ ಫ್ಯಾಷನ್ ಲೋಕಕ್ಕೆ ಬಟ್ಟೆಗಳ ಹೊಸ ಮಳಿಗೆ ಬಂದಿದ್ದು ಮಹಿಳೆಯರ ವಿವಿಧ ವಿನ್ಯಾಸದ ಬಟ್ಟೆಗಳ ಸಂಗ್ರಹವಿದೆ. ಪ್ರಖ್ಯಾತ ಫ್ಯಾಕ್ಟರಿಯಿಂದ ನೇರವಾಗಿ ಖರೀದಿಸಿದ ಹೊಸ ಡಿಸೈನ್ನ ಸಾರಿಗಳು, ಟಾಪ್ಸ್ಗಳು, ಸಲ್ವಾರ್ಗಳು, ಲೆಹಂಗಾ ಸೇರಿದಂತೆ ಮಹಿಳೆಯರ ಎಲ್ಲಾ ರೀತಿಯ ಉಡುಪುಗಳು ಅತಿ ಕಡಿಮೆ ದರದಲ್ಲಿ ಲಭ್ಯವಿದೆ. ಗ್ರಾಹಕರು ಆಗಮಿಸಿ ಸಹಕರಿಸಬೇಕು ಎಂದು ಹೇಳಿದರು. ಮಳಿಗೆಯ ಶುಭಾರಂಭದ ಪ್ರಯುಕ್ತ ಬಿಗ್ ಸೇಲ್ ಸ್ಪೆಷಲ್ ಆಫರ್ ಆಯೋಜಿಸಲಾಗಿದೆ. ಕೇವಲ 499ಕ್ಕೆ 6 ಟಾಪ್ಸ್ಗಳು, ಬ್ರೈಡಲ್ ಲೆಹಂಗಾ ಕೇವಲ 999ರಿಂದ ಪ್ರಾರಂಭಗೊಂಡು 2 ಅನ್ಸ್ಟಿಚ್ಡ್ ಕಾಟನ್ ಸಲ್ವಾರ್ ಸೂಟ್ ಖರೀದಿಗೆ 1 ಅನ್ಸ್ಟಿಚ್ಡ್ ಕಾಟನ್ ಸಲ್ವಾರ್ ಸೂಟ್ ಉಚಿತವಾಗಿ ದೊರೆಯಲಿದೆ. ಕಿಡ್ಸ್ ಮಿಯಾರ್ 69ರಿಂದ ಹಾಗೂ ಲೇಡೀಸ್ ಕುರ್ತೀಸ್ 99ರಿಂದ ಆರಂಭವಾಗಲಿದೆ. ಅಲ್ಲದೆ ರಿಯಾಯಿತಿ ದರದಲ್ಲಿ ವಿವಿಧ ಬಟ್ಟೆಗಳ ಖರೀದಿ ಲಭ್ಯವಿದೆ. ಗ್ರಾಹಕರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದು ಮಾಲಕರು ವಿನಂತಿಸಿದ್ದಾರೆ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ